ಹಾಯ್, ಹೇಗಿದ್ದೀರಾ? ಎಸ್, ಸೂಪರ್ ಆಗಿರ್ತೀರಾ. ಏನು ಗೊತ್ತಾ, ಇವತ್ತಿಗೆ ನಮ್ಮ ನೀರಾ ಎನ್ನೆಸ್ಟ್ ಯೂಟ್ಯೂಬ್ ಚಾನಲ್ 3000 ಜನ ಸಬ್ಸ್ಕ್ರೈಬರ್ಸ್ಗಳನ್ನು ಪಡ್ಕೊಂಡಿದೆ. 3000 ಮನಸ್ಸುಗಳು ನಮ್ಮ ನೀರಾ ಎನ್ನೆಸ್ಟ್ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸ್ತಾ ಇರುವಂಥದ್ದು ತುಂಬಾ ಖುಷಿಯಾದಂತಹ ವಿಚಾರ. ನಿಮ್ಮ ಪ್ರೀತಿ, ಪ್ರೋತ್ಸಾಹ, ಬೆಂಬಲ ಇದೇ ರೀತಿಯಾಗಿ ನಮ್ಮ ಚಾನಲ್ ಮೇಲೆ ಇರಲಿ ಅಂತ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ. ಇದೇ ರೀತಿಯಾದಂತಹ ಇನ್ನೂ ಕೂಡ ಒಳ್ಳೊಳ್ಳೆ ಕಂಟೆಂಟ್ಗಳನ್ನು ನಿಮ್ಮ ಮುಂದೆ ತರುವಂತಹ ಪುಟ್ಟ ಪ್ರಯತ್ನವನ್ನು ನಾವು ಮಾಡ್ತೇವೆ. ಸೊ ಖಂಡಿತವಾಗ್ಲೂ ನಿಮ್ಮ ಪ್ರೀತಿ, ನಿಮ್ಮ ಪ್ರೋತ್ಸಾಹ ನಮಗೆ ಬೇಕಾಗಿದೆ. ಥ್ಯಾಂಕ್ ಯು. ಒಳ್ಳೆಯದಾಗಲಿ. ನೀರಾ ಎನ್ನೆಸ್ಟ್ ಚಾನಲ್ಗೆ 3000 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ನೀರಾ ಎನ್ನೆಸ್ಟ್ ಯೂಟ್ಯೂಬ್ ಚಾನಲ್. ಹಾಗೆ ಹೆಚ್ಚಿನ ವಿಡಿಯೋಗಳಿಗಾಗಿ ಲೈಕ್, ಶೇರ್, ಕಮೆಂಟ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಫಾರ್ ಮೋರ್ ಕಂಟೆಂಟ್. ಸ್ಟಾರ್ಟ್. ಹಣ ಬಂದ ಏನೋ ಅದು ಚಿಕ್ಕ ಹುಡುಗರ ತರ ಅಣೆಬೆಂದೆ ಆಕ್ಷನ್. ಏನ್ ಮಾತಾಡ್ಲಿ? ಹಾಯ್ ಪಾಪು, ಹೇಗಿದ್ದಿ? ತುಂಬಾ ಚೆನ್ನಾಗಿದ್ದೀನಿ. ಎಲ್ಲಿ ಬಂದಿದ್ಯಾ? ನನ್ನ ಹೆಂಡತಿ ಅವತ್ತು ಫಸ್ಟ್ ಬ್ಲಾಗ್ ಮಾಡಿದ್ಮೇಲೆ ಅವಳು ಊರಿಗೆ ಬಂದ್ಬಿಟ್ಲು. ಅವ್ರದ್ದು ಅಪ್ಪನ ಮನೆಗೆ ಬಂದು ಅದಾದ್ಮೇಲೆ ತುಂಬಾ ಖುಷಿಯಾಗಿದ್ದೆ. ನಾರ್ಮಲಿ ಎಲ್ರಿಗೂ ಗೊತ್ತಿರುತ್ತೆ ಹೆಂಡತಿ ತವ್ರ ಮನೆಗೆ ಹೋದ್ರೆ ಎಷ್ಟು ಖುಷಿಯಾಗಿರ್ತಾರೆ ಅಂತ. ಸೊ ನಾನು ಸಖತ್ ಖುಷಿಯಾಗಿದ್ದೆ. ಆಗಿರುತ್ತೆ ಅನ್ಸುತ್ತೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ನೆನ್ನೆ ಸರ್ಪ್ರೈಸ್ ಆಗಿ ಬಂದೆ, ಮಾತಾಡ್ಸ್ಕೊಂಡು ದಿನ ಆಗಿತ್ತು ನನಗೆ ನಿಜ ಶಾಕ್ ಆಗಿತ್ತು ಪಾಪು. ಅಲ್ಲೇ ಇದ್ದೀನಿ. ಅಳಿಯ ಬಂದಿದ್ದಾರೆ ಅಂತ ನೆನ್ನೆ ಸ್ಪೆಷಲ್ ಪೋರ್ಕ್ ಎಲ್ಲ ಮಾಡಿದ್ರು. ಇವತ್ತು ಮತ್ತೆ ನಾಟಿ ಕೋಳಿ ಮಾಡ್ತಾರೆ. ಚಂದ ತಿಂದು ಖುಷಿಯಾಗಿ ಇವತ್ತು ಕಲ್ಲುಟ್ಟಿ ಭೂತಕ್ಕೆ ಬಡಿಸೋದಿದೆ. ಮನೆಗೆ ಹೋಗ್ತೀನಿ. ಇವಳು ಇಲ್ಲೇ ಇರ್ತಾಳೆ, ಬ್ಲಾಗ್ ಮಾಡ್ಕೊಂಡು ಇಲ್ಲೇ ಇರೋ ಅಂತಂದಿದ್ದೀನಿ. ನಮ್ಮ ಇಬ್ರು ಭಾವನರ ಜೊತೆ ಬ್ಲಾಗ್ ಮಾಡಿಕೊಂಡು ಅಪ್ಪ ಅಮ್ಮನ ಜೊತೆ ತುಂಬ ಖುಷಿಯಾಗಿ ಜಾಲಿಯಾಗಿರು ಅಂತ ಹೇಳಿದ್ದೀನಿ. ಬೇಜಾರಿದೆ, ನೋವಿದೆ, ನನ್ನ ಹೆಂಡತಿ ನನ್ನ ಜೊತೆ ಇಲ್ಲ ಅಂತ. ಆದ್ರೂ ಹೆಂಗೋ ಆ ನೋವಲ್ಲಿ ಇರ್ತೀನಿ, ಇನ್ನೇನ್ ಮಾಡೋದು. ಏನು ಎಲ್ಲರೂ ಬಿಟ್ಟು ಹೋಗಿದ್ದೀನಿ ಅನ್ನೋ ತರ ಮಾತಾಡ್ತೀಯಲ್ಲ ಪಾಪು. ಜನ ಏನ್ ಅನ್ಕೋತಾರೆ? ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ಏನ್ ಮಾಡೋದು, ಬ್ಲಾಗ್ ಮಾಡ್ತಾ ಇದ್ದಾರೆ. 4ನೇ ವಿಡಿಯೋ 5ನೇ ವಿಡಿಯೋ ಇರಬೇಕು. ಏನಾದ್ರು ನಾನು ಇದ್ದಿದ್ದ ವಿಡಿಯೋ ಬಂದಷ್ಟು ವ್ಯೂಸ್ ಅಂತೂ ಬಂದಿಲ್ಲ. ಅದಾದ್ಮೇಲೆ ಎಷ್ಟು ಮಿಸ್ ಮಾಡ್ಕೋತೀಯ? ನಾನಾ ತುಂಬಾ ಮಾತೇ ಇಲ್ಲ. ಮಿಸ್ ಮಾಡ್ಕೊತಾ ಇದ್ದೆ. ಅದೇನಕ್ಕೆ ಹಂಗೆ ಎಷ್ಟು ಅಂತ ತೋರಿಸ್ತೀಯಾ? ಅಂದ್ರೆ ಹೇಳಕ್ಕಾಗಲ್ಲ, ಮಿಸ್ ಮಾಡ್ಕೊಳ್ಳೋದು. ಖುಷಿ ಪಡ್ತಿದ್ಯಲ್ಲ ನಾನಿಲ್ಲ ಅಂತ, ಜಾಲಿ ಮಾಡ್ತಿದ್ಯಲ್ಲ. ಇಲ್ದಿರೋಂತ ಕ್ಷಣಗಳಲ್ಲಿ ನನಗೆ ಆಗ್ತಿರೋ ನೋವು, ಖುಷಿ ನೋವಲ್ಲ. ಆ ಒಂದು ಇದು ಎಲ್ಲ ಗಂಡಸರು ಆಲ್ಮೋಸ್ಟ್ ಮದುವೆ ಆದವರೆಲ್ಲ ಅನುಭವಿಸಿರ್ತಾರೆ. ಹೆಂಡತಿ ತವ್ರ ಮನೆಗೆ ಹೋದಾಗ ಅವ್ರಿಗೆ ಎಷ್ಟು ನೋವಾಗ್ತಿರುತ್ತೆ ಅಂದ್ರೆ ಹೇಳ್ಕೊಳಕ್ ಆಗಲ್ಲ. ಅದು ಹೇಳ್ಕೊಂಡ್ರೆ ದೊಡ್ಡ ಪ್ರಳಯನೇ ಆಗೋಗುತ್ತೆ. ಸೊ ಅಷ್ಟು ನೋವಿದೆ. ನನ್ನ ಪರಿಸ್ಥಿತಿ ಯಾವ ತರ ಇದೀನಿ ಅಂದ್ರೆ ಯಾರ ಕೈಗೂ ಸಿಗದೆ ಯಾವ್ದಾದ್ರು ಒಂದು ಅರಣ್ಯದಲ್ಲಿ ಹೋಗ್ಬಿಟ್ಟು ಗುಪ್ತವಾಗಿರ್ಬೇಕು ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ಟಿದೀನಿ ಈಗ. ನೋವಿದೆ, ಮತ್ತೇನಿದೆ? ಅದ್ ಯಾರೊಬ್ರು ಅದೇ ಪ್ರದೀಪ್ ಈಶ್ವರ್ ಏನೋ ಹೇಳ್ತಾರಲ್ಲ, ನಮ್ ನಿಖಿಲ್ ಹೇಳೋದು. ನಿಖಿಲ್ಲ. ನೋವಿದೆ, ಆಕ್ರೋಶ ಇದೆ. ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ? ನಾನು ಯಾರಿಗೆ ತುಂಬಾ ನೋವಲ್ಲಿದ್ದೆ. ಬಂದಿದ್ದೀನಿ, ಒಂದು 2 ಡೇಸ್ ಇಟ್ಬಿಟ್ಟು ನಾನು ಹೋಗ್ತೀನಿ. ಹಾಗಾಗಿ ನೀರಾ ಎನ್ನೆಸ್ಟ್ ತುಂಬಾ ನೋಡ್ತಾ ಇರಿ. 3000 ಸಬ್ಸ್ಕ್ರೈಬರ್ಸ್ ಏನೋ ಆಗಿದ್ದಾರೆ. ಖುಷಿ ವಿಚಾರ. ಥ್ಯಾಂಕ್ ಯು ಸೋ ಮಚ್ ಪಾಪು. ನಮ್ಮ ಜೇಬಿಗೆ ಕತ್ರಿ ಬೀಳೋ ತಪ್ಪುತ್ತೆ. ನೀವೆಲ್ಲ ಯೂಸ್ ಮಾಡಿ, ಒಳ್ಳೆ ಲೈಕ್ ಮಾಡಿ, ಕಮೆಂಟ್ ಕೊಟ್ಟರೆ ಖುಷಿ ಆಗುತ್ತೆ. ಪೀಸ್. ನೆಕ್ಸ್ಟ್ ಮುಂದಿನ ಕೆಲವು ದಿನಗಳ ನಂತರ ವ್ಲಾಗ್ಗಳಲ್ಲಿ
ಬುಜ್ಜಿ ಬರ್ತಾರೆ ಅವಳು ಹೇಳ್ತಾಳೆ ನಾನು ಬರಲ್ಲ. ಬರ್ತಾರೆ ಜನಗಳಿಗೆ ಬೇಸರ ಆಗ್ಬೋದು. ಪಿಎಂ ಬರಕ್ ಹೋಗಿರ್ಲಿ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಇಲ್ಲ ಬರ್ತಾರೆ. ನಂಗೆ ವಯಸ್ಸಾಯ್ತು ಆಗಲ್ಲ ಇನ್ನು. ವಯಸ್ಸಾಯ್ತು ನಾವೊಂದು 50 ವರ್ಷ ಆದ ತರ ಹೇಳ್ತಿದ್ದೀರಾ ಪಾಪ. ಇವಳಿಗೆ ಬ್ಲಾಗ್ ನೀನ್ ಮಾಡೆ ಅಂತಂದ್ರೆ ಕ್ಯಾಮರಾಮನ್ ಆಗ್ಬಿಟ್ಟಿದ್ದಾಳೆ. ಬ್ಲಾಗರ್ ಅನ್ನೋದೇ ಮರ್ತ್ಬಿಟ್ಟಿದ್ದಾಳೆ ಅವಳು, ಕ್ಯಾಮರಾಮನ್ ಆಗಿದ್ದಾಳೆ. ಮೊನ್ನೆ ಕಡಬಾಗೋದಾಗ್ಲೂ ನೋಡ್ತಾ ಇದ್ದೀನಿ ಇವಳು ಕ್ಯಾಮರಾಮನ್. ಇವಳು ಅದ್ರಲ್ಲಿ ಇಲ್ವೇ ಇಲ್ಲ ವಿಡಿಯೋದಲ್ಲಿ, ಎಲ್ಲ ಭಾವಂದ್ರು ಮಾತ್ರ ಇದ್ದಾರೆ ಇಬ್ರು. ಅಲ್ಲ ಜನ ಅವರನ್ನ ಇಷ್ಟಪಡ್ತಾರೋ ಇದನ್ನ ನೋಡಿ ಬೋರ್ ಆಗಿದ್ರೆ, ಹಾಗಾಗಿ 100% ಅದ್ ಮಾತ್ರ ಸತ್ಯ. ಸರಿ ಓಕೆ. ಒಂದ್ ಬಾಯಿ ಹೇಳಿ ಪಾಪ. ನಾವು ನಾಟಿ ಕೋಳಿ ತರಕ್ ಹೋಗ್ತಾ ಇದೀವಿ. ಬಾಯ್. ಮತ್ ಅದನ್ನು ವಿಡಿಯೋ ಮಾಡಾಕ್ತಾಳೆ ಅಂತಲ್ಲ, ಹಾಕಲ್ಲ, ನಾನಿರಲ್ಲ. ಬಾಯ್. ಬಾಯ್.